ಭಾರತ ಸಹಿತ ಎಲ್ಲಾ ದೇಶಗಳು ಸ್ವಂತ ಇಲ್ಲವೇ ಖರೀದಿಸಿದ ಕ್ಷಿಪಣಿಗಳನ್ನು ಹೊಂದಿದೆ. ಅಂತವುಗಳಲ್ಲಿ ಪ್ರಚಂಡ 5 ಕ್ಷಿಪಣಿಗಳು ಪ್ರಚಂಡ ದೇಶಗಳ ಕೈಯಲ್ಲಿದೆ. ಅವಗಾರ್ಡ್ ರಷ್ಯಾದ್ದು ಹೈಪರ್ಸೋನಿಕ್ ವೇಗದ ಇದು ಪರಮಾಣು ಸಿಡಿತಲೆಯೊಡನೆ 6000 ಕಿಲೋಮೀಟರ್ ಗುರಿ ಬಡಿಯುತ್ತದೆ. ಡಾಂಗ್ಪಾಂಗ್ 41 ಚೀನಾದ ರೋಡ್ ಮೊಬೈಲ್ ಗಗನಗಾಮಿ ಕ್ಷಿಪಣಿ ಪರಮಾಣು ಸಿಡಿಯತಲೆಯೊಡನೆ 15,000 ಕಿಲೋಮೀಟರ್ ದೂರದ ಗುರಿಯನ್ನು ಒಡೆಯುತ್ತದೆ. ಯುಜಿಎಂ 133 ಟ್ರೈಡೆಂಟ್ ಬಹಳ ದೇಶಗಳು ಖರೀದಿಸುವ ಯುಎಸ್ಎಯ ಕ್ಷಿಪಣಿಯಿತು. ಇದನ್ನು ಸಬ್ಮೆರಿನ್ನಿಂದ ಜಲ, ನೆಲ, ಬಾನಿಗೆ ಹಾರಿಸಬಹುದು. 2000ದಿಂದ 12,000 ಕಿಲೋಮೀಟರ್ ದೂರಕ್ಕೆ ಸಿಡಿತಲೆ ಒಯ್ದು ಸಿಡಿಸಬಲ್ಲದು. ಮೂರನೆಯ ಮಿನಿಟ್ ಮ್ಯಾನ್ ಕೂಡ ಯುಎಸ್ಎಯ ಪ್ರಬಲ ಕ್ಷಿಪಣಿ. ಇದು 13,000 ಕಿಲೋಮೀಟರ್ ದೂರದ ಗುರಿಯನ್ನು ಉಡಾಯಿಸಬಲ್ಲದು. RS-28 ಸಾಮ್ರಾಟ್ ರಷ್ಯಾದ ಮತ್ತೊಂದು ಬಲಯುತ ಕ್ಷಿಪಣಿ 10,000ದಿಂದ 18,000 ಕಿಲೋಮೀಟರ್ ದೂರದ ಗುರಿಗಳನ್ನು ಸೇರಿ ಪುಡಿ ಮಾಡಬಲ್ಲದು. ನನ್ನ ಆಯ್ಕೆ ಆಶೀರ್ವಾದ. ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.